ಕೊರಟಗೆರೆ ಪಟ್ಟಣದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಈ ಹಿಂದೆ ಈ ಸುತ್ತು ಆಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದು, ಅದರಲ್ಲಿ 3ನೇ ವಾರ್ಡಿನ 38 ಜನ ಸಾರ್ವಜನಿಕರು ತಮ್ಮ ಮನೆಯ ಈ ಸ್ವತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ದರು. ಅರ್ಜಿಗಳನ್ನು ಪರಿಶೀಲಿಸಿ ಇಂದು ಸಾರ್ವಜನಿಕರ ಮನೆ ಬಾಗಿಲಿಗೆ ಅಧ್ಯಕ್ಷರು, ಸದಸ್ಯರು ಹಾಗೂ ಆಡಳಿತಾಧಿಕಾರಿಗಳು ತೆರಳಿ ಸುತ್ತಲಿನ ಅಳತೆಗಳನ್ನು ಮಾಡಿ ಈ ಸೊತ್ತನ್ನು ಸಾರ್ವಜನಿಕರಿಗಿಡುತ್ತಿದ್ದಾರೆ. ಅಧ್ಯಕ್ಷರಾದ ಕಾವ್ಯಶ್ರೀ ರಮೇಶ್ ಮಾತನಾಡಿ, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗಮನ ಹರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಧ್ಯೇಯ ಎಂದು ತಿಳಿಸಿದರು. 13ನೇ ವಾರ್ಡಿನ ಸದಸ್ಯ ಓಬಳರಾಜು ಮಾತನಾಡಿ, ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶಯದಂತೆ ತಾಲೂಕಿನ ಜನತೆಯು ಯಾವ ಕಚೇರಿಗೂ ಅಲೆದಾಡಬಾರದು. ಅವರ ಕುಂದುಕೊರತೆಗಳನ್ನು ಆಯಾ ವಾರ್ಡಿನ ಸದಸ್ಯರೇ ಖುದ್ದಾಗಿ ಪರಿಶೀಲಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕು ಎಂದು ತಿಳಿಸಿದರು. ಅವರ ಆಶಯದಂತೆ ಪ್ರತಿ ವಾರ್ಡ್ನಲ್ಲಿ ಈ ಸೊತ್ತು ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಮನೆಯ ಸದಸ್ಯರಿಗೆ ಅವರ ಚಿರಸ್ಥಿರ ಆಸ್ತಿಗಳನ್ನು ಅಳೆದು ಸ್ಥಳದಲ್ಲಿಯೇ ಈ ಸೊತ್ತು ಕೊಡುವ ವಿನೂತನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲಕ್ಷ್ಮಣ್ ಮಾತನಾಡಿ, ಪ್ರತಿ ಬಾರಿ ಸದಸ್ಯರ ಸಭೆ ನಡೆದಾಗ ಅತಿ ಹೆಚ್ಚು ಸಾರ್ವಜನಿಕರ ನಮ್ಮ ಮನೆಯ ಈ ಸೊತ್ತು ಆಗಿಲ್ಲ ಎಂಬ ಸಮಸ್ಯೆ ಕೇಳಿಬರುತ್ತಿತ್ತು. ಅದರಂತೆ ಅಧ್ಯಕ್ಷರು ಸದಸ್ಯರ ಒಪ್ಪಿಗೆ ಮೇರೆಗೆ ಪ್ರಪ್ರಥಮವಾಗಿ 13ನೇ ವಾರ್ಡ್ನಿಂದ ಈ ಸ್ವತ್ತು ಆಂದೋಲನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ವಾರ್ಡಿನ ಸಮಸ್ಯೆಗಳನ್ನು ಇದೇ ರೀತಿ ಬಗೆಹರಿಸುವುದಾಗಿ ತಿಳಿಸಿದರು. 13ನೇ ವಾರ್ಡಿನ ಸಾರ್ವಜನಿಕ ಮಧು ಮಾತನಾಡಿ, ನೂತನವಾಗಿ ಆಯ್ಕೆಯಾಗಿರುವ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರು, ಅಧ್ಯಕ್ಷರು ಸೇರಿ ನಡೆಸುತ್ತಿರುವ ಇಂತಹ ನೂತನ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಿ ಎಂದು ತಿಳಿಸಿದರು. ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ನಾವು ಈ ಸ್ವತ್ತು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆಗ ಒಂದು 35 ಅರ್ಜಿಗಳು ಬಂದಿದ್ದು, ಪ್ರಥಮ ಬಾರಿಗೆ 13ನೇ ವಾರ್ಡಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ದಿವಸ ನಾವು ಈ ಸ್ವತ್ತು ಕೊಡೋದಕ್ಕೆ ಏನು ಅರ್ಜಿಗಳು ಕೊಟ್ಟಿದ್ದ ಪ್ರತಿ ಮನೆಗಳಿಗೆ ಹೋಗಿ ಅಳತೆ ಮತ್ತು ಬಾಕಿ ಇರುವಂಥ ಕಂದಾಯಗಳನ್ನು ಪಾವತಿಸಿಕೊಂಡು ಫಲಾನುಭವಿಗಳಿಗೆ ನಾವು ಪಟ್ಟಣ ಪಂಚಾಯಿತಿಯಿಂದ ಅವರು ಓಡಾಡಿಸೋದಕ್ಕೆ ಸಾರ್ವಜನಿಕರಿಗೆ ಬರೀ ಅರ್ಜಿದಾರರು ಓಡಾಡೋದನ್ನು ತಪ್ಪಿಸೋ ಉದ್ದೇಶದಿಂದ ಪಟ್ಟಣ ಪಂಚಾಯಿತಿಯಿಂದನೇ ನಾವೇನೇ ಬಂದು ಖುದ್ದಾಗಿ ಅಳತೆ ಮಾಡಿ ಸಾರ್ವಜನಿಕರಿಗೆ ಬೇಗ ನಾವು ಅವರಿಗೆ ಈ ಸ್ವತ್ತು ಕೊಡೋದಕ್ಕೆ ಪ್ರಥಮ ಬಾರಿಗೆ 13ನೇ ವಾರ್ಡಿಂದ ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡುಗಳಲ್ಲೂ ಆಯಾ ವಾರ್ಡಿನ ಸದಸ್ಯರು ಮತ್ತು ಅಧ್ಯಕ್ಷರು ಸಮೂಹದಿಂದ ನಾವು ಎಲ್ಲ ಜೊತೆಗೂಡಿ ಈ ಸ್ವತ್ತು ಕೊಡೋದ್ರೊಳಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಿದ್ವಿ. ಈ ದಿವಸ ಅಧ್ಯಕ್ಷರು ಮತ್ತು ಆ ವಾರ್ಡಿನ ಸದಸ್ಯರುಗಳ ಜೊತೆಗೂಡಿ ಮತ್ತು ಸಿಬ್ಬಂದಿಯವರಿಗೆ ಬಂದು ಪ್ರಾರಂಭ ಮಾಡಿದ್ದೀವಿ.